ಲಾರಿ ಒಂದರಲ್ಲಿ ಉಡುಪಿ ಕಣೆಕಾರು ಗ್ರಾಮದ ಕಿಡ್ನಿಮೂಲ್ಕಿ ಸ್ವಾಗತ ಗೋಪುರ ಹತ್ತಿರದ ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧಿತ ಮಾದಕ ವಸ್ತು ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದ ಆರೋಪಿಗಳಾದ ಹುಣಸೂರಿನ ಗಣೇಶ್, ಅನಂತಪುರದ ಪಿ ಗೋಪಾಲರೆಡ್ಡಿ ಎಂಬಿಬ್ಬರನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಗಾಂಜಾ 65 ಕಿಲೋ 39 ಗ್ರಾಂ, ಮೊಬೈಲ್ ಫೋನ್ 2, ನಗದು 1520 ರೂಪಾಯಿ ಮತ್ತು ಇತರ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸ್ವಾಧೀನಪಡಿಸಿಕೊಂಡ ಸೊತ್ತುಗಳ ಮೌಲ್ಯ 72,21,520 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಬಗ್ಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಯ್ಯೋ ಅಲ್ಲಿ ತೋಚಿದೆ ಮಾರು बोलले आपण मी कान बस ಏನು ಗೊತ್ತು ಅಲ್ಲೊಂದಿದೆ ಬರೀ ಟೀ ಶರ್ಟ್ ಇದೆ ಇಲ್ಲ ಬರೀ ಕೈ ಕಟ್ಟು ಬಂತಾನೆ ಇಲ್ಲ ಉಡುಪಿ ಸೆನ್ PI ರಾಮಚಂದ್ರನ್ ನಾಯಕ್ ಹಾಗೂ ಸೆನ್ ಪೊಲೀಸ್ ಸ್ಟೇಷನ್ ಹಾಗೂ ಉಡುಪಿ ಸಬ್ ಡಿವಿಷನ್ ಕ್ರೈಮ್ ಸ್ಟಾಫ್ ಅವರ ತಂಡ ಸುಮಾರು 65 kg ಗಾಂಜಾವನ್ನು ಒಂದು ಗೂಡ್ಸ್ ಲಾರಿಯಲ್ಲಿ ಸಾಗಾಟ ಮಾಡ್ತಿರುವಂಥ 65 kg ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಇದು ಉಡುಪಿ ಹಾಗೂ ಮಂಗಳೂರು ಹಾಗೂ ಕರಾವಳಿ ಪ್ರದೇಶಕ್ಕೋಸ್ಕರ ಸಪ್ಲೈ ಮಾಡಿರುವಂತಹ ಡ್ರಗ್ಸ್ ಅಂತ ನಮಗೆ ತಿಳಿದು ಬಂದಿದೆ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಏನಂದರೆ ಇದು ಆಂಧ್ರ ಪ್ರದೇಶ ಒಡಿಶಾ ಬಾರ್ಡರ್ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಅಂತ ನಮಗೆ ತಿಳಿದು ಬಂದಿರುವ ಮಾಹಿತಿ. ಇದರಲ್ಲಿ 2 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಅದರಲ್ಲಿ ಒಬ್ಬರು ಗಣೇಶ್ 38 ವಯಸ್ಸು, ಹುಣಸೂರು ಮೂಲದವರು. ಇನ್ನೊಬ್ಬರು ಗೋಪಾಲ್ ರೆಡ್ಡಿ 43 ವಯಸ್ಸು, ಆಂಧ್ರ ಪ್ರದೇಶ ಅನಂತಪುರ ಮೂಲದವರು. ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ. ಅವರನ್ನು ಮತ್ತೆ ತನಿಖೆ ಮಾಡಿ ಅವರನ್ನು ಪತ್ತೆ ಮಾಡಿ ಅವರನ್ನು ಸಹ ತನಿಖೆಯಲ್ಲಿ ಒಳಪಡಿಸಲಾಗಿದೆ.